ಮೆಕ್ಸಿಕೋದಲ್ಲಿ ಭಾರೀ ಚಂಡಮಾರುತ ಅಪ್ಪಳಿಸಿದೆ. ಈ ಚಂಡಮಾರುತ ಶಕ್ತಿಯುತವಾಗಿ ಸಾಗುತ್ತಿದ್ದು ಮೆಕ್ಸಿಕೋ ಸೇನೆ ಜನರ ರಕ್ಷಣಾ ಕಾರ್ಯದಲ್ಲಿ ಮುಂದುವರಿಸಿದೆ. ಈ ಮಧ್ಯೆ ಜನರ ರಕ್ಷಣೆಗಾಗಿ ಚಂಡಮಾರುತ ಪೀಡಿತ ಪ್ರದೇಶದತ್ತ ಹೊರಟ ಮೆಕ್ಸಿಕನ್ ನೌಕಾಪಡೆ ಹೆಲಿಕಾಪ್ಟರ್ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ. ಮೆಕ್ಸಿಕನ್ ನೌಕಾಪಡೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಚಂಡಮಾರುತ ಪೀಡಿತ ಪ್ರದೇಶದ ಬದಲಿಗೆ ಹಿಂಡಾಲ್ಗೋದಲ್ಲಿ ಲ್ಯಾಂಡ್ ಆಗಿದೆ. ಅದೃಷ್ಟವಶಾತ್ ಈ ಕ್ರ್ಯಾಶ್ ಲ್ಯಾಂಡಿಂಗ್ನಿಂದಾಗಿ ಯಾರಿಗೂ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. Sí, me dijo Ana que estaba que es mi amiga. Ya sé que